ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಕಚೇರಿ ಕುಡ್ಲ ಮಿಲಾಗ್ರೇಸ್ ಸೆಂಟರ್ ಕಟ್ವಣದ ರಡ್ಡನೇ ಮಾಳಿಗೆರ್ದು ಒಂಜನೇ ಮಾಳಿಗೆಗೂ ಸ್ಥಳಾಂತರ ಆದ ಸೋಮವಾರ ಕಾಂಡೆ ಮೂಜಿ ಧರ್ಮದ ಗುರುಕ್ಲೆನ ಉಪಸ್ಥಿತಿಲು ಉದಿಪನಾಡು. ಇದರ ಅಂಗವಾದ ಸೋಮವಾರ ಬಯ್ಯಡು ಕುಡ್ಲ ಮಿಲಾಗ್ರೇಸ್ ಸೆನೆಟ್ ಸಭಾಂಗಣಡು ಸಭೆಲೇಸನು ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮಲ್ನ ಅಟಣೆ ಮಲ್ದಿದ್ದೇರು. ಮಾಜಿ ವಿಧಾನ ಪರಿಷತ್ ಸದಸ್ಯರು ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ತುಡರ್ ಬೆಳಗಾದ ಸಭೆಲೇಸನು ಉದಿಪನ ಮಲ್ತೇರು. ಕರ್ನಾಟಕದ ಇಡೀ ರಾಜ್ಯಗೂ ಹೋಲಿಸಾಂಡ ದಕ್ಷಿಣ ಕನ್ನಡ ಜಿಲ್ಲೆಡು ಖಾಸಗಿ ಬಸ್ ಮಾಲಕರ ಸಂಘ ಎಡ್ಡೆ ಸಂಚಾರ ವ್ಯವಸ್ಥೆಯನ್ನು ಒದಗಾದನ್ ಪಂಡದು ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಬಸ್ ಮಾಲಕರ ಸಂಘ ಬೊಕ್ಕ ಆಕ್ಲಿನ ಸಂಚಾರಿ ವ್ಯವಸ್ಥೆದ ಸೇವೆಗೆ ಅಭಿನಂದನೆದ ಪಾತ್ರ ಪಂಡಿರು. ನಮ್ಮ ಬಸ್ನ ಮೇಲೆ ಏನಾಗಿದೆ ನೀವು ಗೊತ್ತಿಲ್ಲದ ಹಾಗೆ ಒಂದು ದೊಡ್ಡ ವರ್ಗವನ್ನು ಶಿಫ್ಟ್ ಮಾಡಿದ್ರೆ ಅಷ್ಟು ಜನ ನಮ್ಮ ಬಸ್ಸಿಗೆ ಬರ್ತಾ ಇಲ್ಲ, ಬರೋದಿಲ್ಲ ಅವರು ನಮ್ಮ ಬಸ್ಸಿಗೆ. ಇವ್ರು ಹೇಗೆ ಗೊತ್ತಿರಬೇಕು? ಇವ್ರ ಮೇಲೆ ಡಿಪೆಂಡ್ ಆಗಿರುವಂತ ಡೈರೆಕ್ಟ್ಲಿ ಅವರ ಇಂಡೈರೆಕ್ಟ್ಲಿ ಅವ್ರು ಹೇಗೆ ಜೀವನ ನಡೆಸಬೇಕು? ಸೊ ನಾನು ಅಂದ್ಕೊಳ್ತೀನಿ, ಒಂದು ನೀವು ಇಲಾಖೆಯನ್ನು ಮಾಡಿಸ್ಬೇಕು. ಇಲ್ಲ ಹೇಳಿದ್ರೆ ನಮ್ಮ ಮಾಲಕ ಸಂಘದವರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಈ ಬಸ್ಸಿನ ವ್ಯವಸ್ಥೆಯಿಂದಾಗಿ ಎಷ್ಟು ಕುಟುಂಬಗಳಿಗೆ ಜೀವನೋಪಾಯ ಸಿಗ್ತಾ ಇದೆ, ಎಷ್ಟು ಆರ್ಥಿಕ ವ್ಯವಹಾರ ನಡೀತಾ ಇದೆ ಮತ್ತು ಎಷ್ಟು ಹಣ ಇದರಿಂದಾಗಿ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ರೂಪದಲ್ಲಿ ಮತ್ತು ಬೇರೆ ಬೇರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಮಾಡ್ತಾ ಇದ್ದೀವಿ. ಸಾವಿರಾರು ಜನರಿಗೆ ಪ್ರತಿನಿತ್ಯ ಸಾರಿಗೆ ವ್ಯವಸ್ಥೆ ಕಲಿಸುವಂತ ಒಂದು ದೊಡ್ಡ ವ್ಯವಸ್ಥೆ ಇರುತ್ತದೆ. ಹಾಗಾಗಿ ಸರ್ವಿಸ್ ಸೆಕ್ಟರ್ ಏನು ಕೆಲಸ ಆಗಬೇಕು ಅದು ಈಗ ಮಾಡ್ತಾ ಇದ್ದಾರೆ. ಸರ್ಕಾರ ಮಾಡೋ ಕೆಲಸಗಳು ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸರ್ಕಾರ ಇಂದ ಚೆನ್ನಾಗಿ ಕೆಲಸ ಮಾಡ್ತಾರೆ ಹೋಗಿಲ್ಲ, ನನಗೆ ಗೊತ್ತಿದೆ, ಹೋಗಿಲ್ಲ. ಆದರೆ ಸರ್ಕಾರ ಮಾಡಬೇಕಾದ ಕೆಲಸಗಳೆಲ್ಲ ಸೇರಿಕೊಂಡು ಆ ವ್ಯವಸ್ಥೆ ಒದಗಿಸುವ ಸಂದರ್ಭದಲ್ಲಿ ಅವರಿಗೂ ಒಂದಷ್ಟು ಅನುಕೂಲಗಳನ್ನು ಒದಗಿಸುವ ನಮ್ಮ ಕರ್ತವ್ಯ. ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ವಕೀಲರು ಬೆಂಗಳೂರದ ನಾಗೇಶ್ ಎಂಇ ಬಸ್ ಮಾಲಕರ ಸಂಘದ ಕಾರ್ಯಚಟುವಟಿಕೆಗೂ ಮೆಚ್ಚುಗೆದ ಪಾತ್ರ ಪಂಡಿರು. ನಮ್ಮ ಬಸ್ ಸಿಟಿ ಬಸ್ ಆಪರೇಟರ್ಸ್ಗಳಿಗೆ ಇದು ತುಂಬಾ ಸಂದಿಗ್ಧ ಸಮಯ ಇದೆ. ನೀವೆಲ್ಲರೂ ಒಟ್ಟಾಗಿ ಅದನ್ನು ಹೋರಾಡಿ ಇದುವರೆಗೆ ನಡೆದು ಬಂದಂಥ ಈ ಒಂದು ದಕ್ಷಿಣ ಕನ್ನಡ ಬಸ್ ಮಾಲೀಕರ ಸಂಘದ ಒಂದು ಇದರಲ್ಲಿ ನಿಮ್ಮ ಪಾಸ್ ವ್ಯವಸ್ಥೆ ಬೇರೆ ಎಲ್ಲೂ ಪಾಸ್ ವ್ಯವಸ್ಥೆ ಇಲ್ಲ. ನಿಮ್ಮ ಅಂದರೆ ಪ್ರೈವೇಟ್ ಆಪರೇಟರ್ಸ್ ಪಾಸ್ ವ್ಯವಸ್ಥೆ ಇಲ್ಲ. ದಿ ಮೆಥಡ್ ವೆಚ್ ಅಡಾಪ್ಟೆಡ್ ಪಾಸ್ ಅಮೌಂಟ್ ಸಮ ನಮ್ಮ ಮಾಜಿ ಶಾಸಕರಿಗೆ ಗೊತ್ತಿರ್ಬೋದು. ದುಡ್ಡು ಕಲೆಕ್ಟ್ ಆಗುತ್ತೆ ಅಸೋಸಿಯೇಷನ್ ಸಂಘದಲ್ಲಿ, ಅದನ್ನು ಎಂಟೈರ್ ಆಪರೇಟರ್ಸ್ಗೆ ಡಿಸ್ಟ್ರಿಬ್ಯೂಟ್ ಆ ಮೆಥಡ್ ಮಾಡೋದಕ್ಕೆ ಪಾಸ್ ವ್ಯವಸ್ಥೆಯನ್ನು ಮಾಡಿದ್ರು. ಇದು ಎಷ್ಟು 20-25-30 ವರ್ಷದಿಂದ ನೋಡ್ತೇವೆ. ಯಾವುದು ಎಲ್ಲರಿಗೂ ಇದು ಸಮಾನವಾಗಿ ಮತ್ತೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಆ ಒಂದು ಇದರಲ್ಲಿ. ಹಾಗಾಗಿ ನಿಮ್ಮ ಇದು ಆ ಥರ ಅದು ಪಾಸ್ ವ್ಯವಸ್ಥೆ ಬಂದಿರಲಾಗಿ ನೀವು ಫೈಟ್ ಮಾಡೋಕ್ಕಾಯ್ತು. ಕೋರ್ಟ್ಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಎಲ್ಲಿವರೆಗೆ ಫೈಟ್ ಮಾಡಿದ್ವಿ ಅಂತಂದರೆ ನಮ್ಮ ಡಿ ಎ ನೋಟಿಫಿಕೇಶನ್ ಅಟಲ್ ಸಾಹೇಬರಿಗೆ ಗೊತ್ತು. ಆ ಒಂದು ಸಿಸ್ಟಮನ್ನು ನಾವು ಇಂಟ್ರಡ್ಯೂಸ್ ಮಾಡಿ 1990 ಆಗಿರೋದು. ಅದನ್ನು ಈಗಾಗಲೇ ನಾವು 32-34 ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀವಿ. ಕಲ್ಕಟ್ಟಾದಲ್ಲಿ ಒಂದೇ ಒಂದು ಡಿಸಿಷನ್ ಆಗಿದೆ. ಗೌರ್ಮೆಂಟ್ಸಿಂದ ಇದಕ್ಕೆ ಅಲ್ಲಿ ಹೋಗುವಾಗ ಜಸ್ಟಿಸ್ ರವೀಂದ್ರ ಅವರು ಒಂದು ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟಲ್ಲಿ ಕೊಟ್ಟು ಅಲ್ಲಿ ರಿಸ್ಟ್ರಿಕ್ಷನ್ ಮಾಡಿದ್ದು ಒಂದು ಬಿಟ್ಟರೆ ಮತ್ತೆ ಯಾವ ಜಡ್ಜ್ಮೆಂಟ್ ನಮಗೆ ನನ್ನ ಇದಕ್ಕೆ ಇದು ಬರಲಿಲ್ಲ. ಇದೊಂದೇ ಡಿಸ್ಟ್ರಿಕ್ಟ್ನಲ್ಲಿ ನೀವು ಇಷ್ಟೊಂದು ಮಟ್ಟಿಗೆ ಫೈಟ್ ಮಾಡ್ತಾ ಇದ್ದೀವಿ. ಇದನ್ನು ಇದೇ ಥರ ಫೈಟ್ ಮಾಡಿ ಈ ಎಲ್ಲ ಇದು ಸಮಸ್ಯೆಗಳಿಗೆ ಒಂದು ಉತ್ತರ ದೇವರು ಒಂದು ಕೊಡ್ತಾನೆ, ಏನೋ ಒಂದು ಮುಂದೆ ಒಳ್ಳೆಯದಾಗಬಹುದು ಅಂತ ಮಹಾನ್ ಇಟ್ಕೊಂಡು. ಕೆನರಾ ಬಸ್ ಮಾಲಕರ ಸಂಘದ ಉಪಾಧ್ಯಕ್ಷರು ಸದಾನಂದ ಛಾತ್ರ ಪಾತೆರೊಂದು ಬಸ್ ಮಾಲಕರ ಸಂಘ ಮಾತೆರೆಲ್ನ ಒಂಜು ಮಲ್ತೊಂದು ಏಕರೂಪದ ಬಣ್ಣಡು ಏಕರೂಪದ ವ್ಯವಸ್ಥೆಯನ್ನು ಕನವಡು ಪಂಡ ತೆರಿಪಾಯರು. ಇವತ್ತು ಸುರೇಶ್ ನಾಯ್ಕ ಹೇಳಿದ್ದಾರೆ, ನಾವು ನಮ್ಮ ಮೇಜರ್ ಕಾಂಪಿಟೇಟರ್ KSRTC ಹೊಸ ಶಕ್ತಿ ಶಕ್ತಿ ಬಂದಿದೆ.
ಈಗ ಕರ್ನಾಟಕದ ಮಹಿಳೆಯರಿಗಿಂತ ಜಾಸ್ತಿ ಈ ಶಕ್ತಿ ಕಾನೂನಿಂದ ಅವರು ಹೇಳಿದ್ದಾರೆ 3,000ದಿಂದ 8,000 ಬರುತ್ತದೆ. KSRTCಗೆ ಒಂದು ಶಕ್ತಿ ಬಂದಿದೆ. ಆ ಶಕ್ತಿಯನ್ನ ನಮ್ಮನ್ನ ನಿಶಕ್ತಿ ಹಾಕಿದ್ದಾಗೆ ಬಹುಶಃ ನಾವು ಕೂಡ ಅದಕ್ಕೆ ಸರಿಯಾದ ಹೋರಾಟ ಮಾಡಬೇಕು. ಹೆದರಿಕೊಳ್ಳುವ ಅಗತ್ಯ ಇಲ್ಲ, ನಾವು ಹೆದರಿಕೊಳ್ಳುವ ಅಗತ್ಯ ಇಲ್ಲ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೇಶಕ್ಕೆ ಮೊದಲು ಒಂದು ಮೆಡಿಕಲ್ ಕಾಲೇಜ್ ಕೊಟ್ಟಿದ್ರೆ ನಮ್ಮ KMC ಇದೆ. ಹಾಗೆ ಇವತ್ತು ಬ್ಯಾಂಕ್ ಕೊಟ್ಟಿದ್ರೆ ನಮ್ಮ ಜಿಲ್ಲೆಯವರು ಕೊಟ್ಟಿದ್ದೇವೆ. ಹಾಗೆ ಸಾರಿಗೆಯಲ್ಲಿ ನೀವು ಅವಾಗ ಯಾರು ಹೇಳಿದ್ರು ಉಡುಪಿ ಮತ್ತು ಮಂಗಳೂರು ಅಂತೇಳಿ, ಸಾರಿಗೆಯಲ್ಲಿ ಕೂಡ ನಾವು ಮೆಡ್ರಾಸ್ ಪ್ರಾವಿನ್ಸಲ್ಲಿದ್ದೇವೆ. ನಾವು ಮೆಡ್ರಾಸ್ ಪ್ರಾವಿನ್ಸಲ್ಲಿದ್ದೇವೆ. ಉಪ್ಪುನ ತನಕ, ಮಂಗಳೂರಿಂದ ಉಪ್ಪುನ ತನಕ ನಾವು ಮೆಡ್ರಾಸ್ ರಾಜ್ಯದಲ್ಲಿದ್ದೇವೆ. ನಮ್ಮ ಎಲ್ಲ ಕಾನೂನುಗಳು ಇವತ್ತು EC ಆಫೀಸ್ ನೋಡಿದ್ರೆ ಎಲ್ಲ ಲ್ಯಾಂಡ್ ರೆಕಾರ್ಡ್ಸ್ ಕೂಡ ಮೆಡ್ರಾಸ್ ಇರ್ತಾರೆ. ಕರ್ನಾಟಕದ ಮೈಸೂರಿನ ಪ್ರಾಂತ್ಯದಲ್ಲಿಲ್ಲ. ನಾವು ಮೆಡ್ರಾಸ್ ಪ್ರಾಂತ್ಯದಲ್ಲಿ ಇದ್ದವರಿಂದ ಆಗ್ಲಿಂದ ಎಜುಕೇಶನ್ ಸಾರಿಗೆಯಲ್ಲಿ ನಾವು ಮೊದಲಿಂದ ಮುಂದೆ ಇದ್ದೇವೆ. ಬ್ಯಾಂಕಿಂಗ್ನಲ್ಲಿ ಇದರ ಮೂಲದಲ್ಲಿ ನಾವು ಬಹಳ ಮುಂದೆ ಇದ್ದೇವೆ. ಈ ಮುಂದೆ ಇದ್ದೇ ನಾವು ಉಳಿಸ್ಕೊಳ್ಬೇಕಾದ್ರೆ ಇವತ್ತು 350% ಹೇಳಿ ನಮ್ಮ ಬ್ರ್ಯಾಂಡ್ ಅನ್ನು ನಾವು ಕ್ರಿಯೇಟ್ ಮಾಡಬೇಕು. 3 ವರ್ಷ ಹಿಂದೆ ನಮ್ಮ POCI ಮುಖ್ಯ ಅಧ್ಯಕ್ಷರು ಪ್ರಸನ್ನ ಪಡ ಅವರನ್ನು ಮಂಗಳೂರು ಸಭೆ ಮಾಡಿದ್ದೇವೆ. ಆಗ ಒಂದೇ ಮಾತು ಹೇಳಿದ್ರು, ಈಗ ನಿಮ್ಮ ಒಂದು ಬ್ರ್ಯಾಂಡ್, ಈಗ ಇದು ಬೆರೆರಾವ್ ಬಸ್ಸು, ಇದು ದಿವಾಕರ್ ಬಸ್ಸು, ಇದು ಇವ್ರ ಬಸ್ ಅಂತ ಹೇಳೋದ್ರಿಂದ ಈಗ ಹೇಗೆ ಬೇರೆ ಸಾರಿಗೆ ಅಂತ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಖಾಸಗಿ ಸಾರಿಗೆ ನಮ್ಮ ಬಸ್ನವರು, ಸಿಟಿ ಬಸ್ನವರು ಒಂದು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಮಾಡಿದರೆ ನಾವು ಆ ಬ್ರ್ಯಾಂಡ್ ಇಂದ ಪ್ರತಿಯೊಂದು ದಿನಗಳು ಸರ್ಕಾರದ ಮುಂದೆ ಹೋಗ್ಬೋದು, ಮ್ಯಾನುಫ್ಯಾಕ್ಚರ್ ಮುಂದೆ ಹೋಗ್ಬೋದು, ಡೀಲರ್ ಮುಂದೆ, ಅರವಿಂದ್ ಮೋಟರ್ಸ್ ಅಂತ ಟಾಟಾದ ಮುಂದೆ ಹೋಗ್ಬೋದು. ನಮ್ಮ ನಂಬರ್ಸ್ ಹೊರಟಾಗ್ತದೆ. ಇವತ್ತು ಯಾವುದೇ ಒಂದು ವ್ಯವಹಾರ ಮಾಡೋದಾದ್ರೆ ನೀವು ಒಬ್ಬೊಬ್ಬರು ಒಂದೊಂದು ಬಸ್ ತಗೊಳ್ಳೋದ್ರಿಂದ ಅವ್ರು ಹೇಳ್ಬೋದು ನಾವು ನಮ್ಮದು ಮುಂದಿನ ವರ್ಷ 100 ಬಸ್ ಬೇಕಂತ. ಇವತ್ತು ನಿಮ್ಗೆ ಆಶ್ಚರ್ಯ ಆಗೋದು, ಇಡೀ ದೇಶದಲ್ಲಿ ಅಸೋಸಿಯೇಷನ್ ಅತ್ಯಂತ ಸ್ಟ್ರಾಂಗ್ ಇದೆ ತಮಿಳುನಾಡು ಅಸೋಸಿಯೇಷನ್. ಸಂಘದ ಮಾಜಿ ಅಧ್ಯಕ್ಷರು ದಿಲ್ರಾಜ್ ಆಳ್ವಾ ತನ್ನ ಅನಿಸಿಕೆಯನ್ನು ಸಭೆಪಟ್ಟುಕೊಂಡರು. ನಮ್ಮ ಏನು ಆರ್ಗನೈಸೇಷನ್ ಇರ್ತದೆ ಅಥವಾ ನಮ್ಮ ಸರ್ವಿಸ್ ಕೊಡುವಂತ ದೃಷ್ಟಿ ಇರ್ತದೆ, ನಮ್ಮ ಪಾಸ್ ವ್ಯವಸ್ಥೆ ಇರ್ತದೆ, ಇದು ಎಲ್ಲವೂ ಒಳ್ಳೆ ರೀತಿಯಾಗಿ ಅಥವಾ ಸಿಸ್ಟಮ್ಯಾಟಿಕ್ ಆಗಿ ಆಗಲಿಕ್ಕೆ ನಾವು ಆಗ್ತದೆ ಅಂತ ಹೇಳೋ ಮನಸ್ಥಿತಿ ನಮ್ಗೆ ಯಾವತ್ತೂ ನಾವು ಡಿಸ್ಕಸ್ ಮಾಡಿದ್ದೇವೆ. ಇವತ್ತು ನೀವು ಮಂಗಳೂರು ನಗರವನ್ನು ಲಂಡನ್ ನಗರಕ್ಕೆ ಕಂಪೇರ್ ಮಾಡಿದ್ರೆ ಒನ್ ಅಂಡ್ ದ ಸೇಮ್. ಯಾಕಂದ್ರೆ ಅಲ್ಲಿಯೂ ಪ್ರೈವೇಟ್ ಆಪರೇಟರ್ಗಳಿದ್ದಾರೆ, ಇಲ್ಲಿಯೂ ಪ್ರೈವೇಟ್ ಆಪರೇಟರ್ಗಳು. ವಿಷಯ ಏನಂತ ಹೇಳಿದ್ರೆ ಅಲ್ಲಿ ಎಲ್ಲಾ ಬಸ್ಗಳು ಲಂಡನ್ ಬಸ್ ಸರ್ವಿಸ್ ಅಂತಾನೆ ಹಾಕೊಂಡಿರ್ತಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿ ನಾವು ಬೇರೆ ಬೇರೆ ಹೆಸರುಗಳನ್ನು ಹಾಕಿ ಜನರಿಗೆ ಈ ಪ್ರೈವೇಟೈಸೇಷನ್ ಆಗಿದೆ, ಪ್ರೈವೇಟ್ ಬಸ್ ಮಾಲಕರ ಏನೋ ಒಂದು ಲಾಬಿ ಇದೆ ಅಂತ ಹೇಳೋ ಒಂದು ಮನಸ್ಥಿತಿ ಜನರಿಗೆ ಬರ್ತದೆ. ನಾವು ಯಾವ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಗೆ ಸಮಸ್ಯೆ ಏನಾಗಿದೆ ಅಂತ ಹೇಳಿ ಡ್ರೈವರ್ ಕಂಡಕ್ಟರ್ ಬಗ್ಗೆ ನಾವು ಅಷ್ಟು ಸಮಸ್ಯೆ ಇಲ್ಲ. ನಮ್ಗೆ ಸಮಸ್ಯೆ ಇರುವಂತದ್ದು ನಮ್ಮ ಓನರ್ಗಳನ್ನು ಒಗ್ಗಟ್ಟಾಗಿ ಇಟ್ಟು ಒಂದು ಏನೋ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮಲ್ಲಿ ಬರುವಂತ ಸಂಖ್ಯೆ ಕಮ್ಮಿ. ಏನಾಗಿದೆ ಅಂತ ಹೇಳಿದ್ರೆ ನಾವು ಹೋರಾಟ, ಕಾನೂನು ಹೋರಾಟ ಇದ್ರು ಕೂಡ ನಮ್ಮಲ್ಲಿ ತುಂಬಾ ಜನ, ಒಂದು 4-5 ಜನ ಪದಾಧಿಕಾರಿಗಳು ಅಥವಾ ಅವರೇ ಒದ್ದಾಡ್ಕೊಂಡಿರ್ತಾರೆ ಬಿಟ್ರೆ ಬೇರೆಯವರಿಗೆ ಅಷ್ಟೊಂದು ಆ ಸೀರಿಯಸ್ನೆಸ್ ಇರುವುದಿಲ್ಲ. ಆ ಸೀರಿಯಸ್ನೆಸ್ ಬಂದ್ರೆ ಇವತ್ತು ಏನಾಗ್ತಾ ಇದೆ, ಬರುವಂತ ಎಲೆಕ್ಟ್ರಿಕ್ ಬಸ್ ಆಗಿರ್ಬೋದು, ಏನು ಕಾನೂನಿನ ವ್ಯವಸ್ಥೆ ಆಗಿರ್ಬೋದು, ತುಂಬಾ ನಮ್ಮ ಸಾರಿಗೆ ವ್ಯವಸ್ಥೆಗೆ ಭಾರಿ ಮುಂದಿನ ದಿವಸ ಭಾರಿ ಕಷ್ಟದ ದಿವಸ ಇದೆ. ಸೊ ನೀವೆಲ್ಲರೂ ಸೇರಿದ್ರೆ ಮಾತ್ರ ನಿಮ್ಮ ಮನಸ್ಥಿತಿ ಬದಲಾಗಬೇಕು. ಯಾಕಂತ ಹೇಳಿದ್ರೆ ಮಾಡರ್ನೈಸೇಷನ್, ಇವತ್ತು ನೀವು ಇದೇ ಹಳೆಯ ಪದ್ಧತಿಗಳನ್ನು ನಡೆಸಿಕೊಂಡು ಬಂದ್ರೆ ಇಲ್ಲ ನಮ್ಗೆ ಡಿಜಿಟಲ್ ಬೇಡ, ಯಾವುದು ಬೇಡ ಅಂತ ಹೇಳಿದ್ರು ಕೂಡ ಮುಂದಿನ ದಿವಸ ನಾನು ಯಾವಾಗ ಹೇಳ್ತಾ ಇರ್ತೇನೆ ಸರ್, ಪರ್ಮಿಟ್ ಅನ್ನು ಮನೆಯಲ್ಲಿಟ್ಟು ಚಂದ ಮಾಡಿ ಮಕ್ಕಳಿಗೆ ಹೇಳುವಂಥದ್ದು, ನಾವು ಬಸ್ ಓನರ್ ಆಗಿದ್ವಿ ಅಂತ ಹೇಳಿಕೆ ಮಾತ್ರ ನಿಮ್ಮ ಪರ್ಮಿಟ್ ಇರ್ತದೆ, ಬಿಟ್ರೆ ಖಂಡಿತವಾಗಿ ನಿಮ್ಗೆ ಸರ್ವಿಸ್ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಕುಡ್ಲ ಸಾರಿಗೆ ಅಧಿಕಾರಿ ಶ್ರೀಧರ್ ಮುಲ್ಲಾಟ್, ಕೆನರಾ ಬಸ್ ಮಾಲಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೊಯ್ಲಾಡಿ ಸುರೇಶ್ ನಾಯಕ್, ಇಂಚಿತಿ ಪ್ರಮುಖರು ಮಲ್ಲಬಿನರಾದ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಬಸ್ ಮಾಲಕರ ಸಂಘದ ವಕೀಲರಾದ ಎಡ್ಡೆ ಸೇವೆಕೋರ್ನ ಬೆಂಗಳೂರದ ವಕೀಲರು ನಾಗೇಶ್ ಎಂಎರಿಗೆ ಈ ಪೊರ್ತು ಮಾನಾದಿಗೆ ಮಲ್ತೇರು. ಕಚೇರಿ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಹೈಕೋರ್ಟ್ ವಕೀಲರಾಗಿರುವಂತಹ MV ನಾಗೇಶ್ ಅವರಿಗೆ ನಮ್ಮೆಲ್ಲ ಮಾಲಕರ ಪರವಾದ ಪ್ರೀತಿಯ ಗೌರವದ ಒಂದು ಸನ್ಮಾನದ ಗೌರವ. ಸಂಘದ ಉಪಾಧ್ಯಕ್ಷರು ರಾಮಚಂದ್ರ ನಾಯಕ್, ಕೋಶಾಧಿಕಾರಿ ದಿಲ್ರಾಜ್ ಫೆರ್ನಾಂಡಿಸ್, ಜೊತೆ ಕಾರ್ಯದರ್ಶಿ ರಾಜೇಶ್ ತಲಪಾಡಿ ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮದ ಮುತಾಲಿ ಕೇಳಿದ್ದರು. ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಅಧ್ಯಕ್ಷರು ಅಜೀಜ್ ಪರ್ತಿಪಾಡಿ ಎತ್ಕೊಂದು ಪ್ರಾಸ್ತಾವಿಕ ಪಾತ್ರ ಪಂಡಿರು. ಇಲ್ಲಿಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಮತ್ತು ನಮ್ಮ ಜನಪ್ರತಿನಿಧಿಗಳಿಗೆ, ಅದೇ ರೀತಿ ಪತ್ರಿಕೋದ್ಯಮದ ನನ್ನ ಸಹಪಾಠಿಗಳಿಗೆ ನಾವು ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಪರವಾಗಿ ಚಿರಋಣಿಯಾಗಿದ್ದೇನೆ. 1977ರಲ್ಲಿ ಪ್ರಾರಂಭವಾದಂತಹ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘವು 1981ರಲ್ಲಿ ಮಿಲಾಗ್ರಿಸ್ ಬಿಲ್ಡಿಂಗಿನ 2ನೇ ಮಹಡಿಯಲ್ಲಿ ನಮ್ಮ
ಸಂಘವನ್ನು ಅಂದಿನ ಮಹಾನುಭಾವರುಗಳು ಸ್ಥಾಪಿಸಿದರು. ಅಂದಿನ ನಮ್ಮ ಮೊದಲ ಅಧ್ಯಕ್ಷರಾದಂತಹ ದಿವಂಗತ ಮಂದಣ್ಣನವರು, ಅನಂತರ BF ರಾಡ್ರಿಗಸ್ ರವರು, ಜೋಡುಮಠ ರಾಮಚಂದ್ರ ಭಟ್ರು, ದಿವಂಗತ ರವೀಂದ್ರ ಮರುಳಿಯವರು, KK ಪೂಜಾರಿಯವರು, ಅದೇ ರೀತಿ ಭಾಸ್ಕರ್ ಸಾಲಿಯಣ್ಣವರು, ನಮ್ಮ AK ಜಯರಾಮ್ ಶೇಖರ್ ಅವರು, ನೆಲ್ಸನ್ ಪಿರೇರಾರವರು, ದಿಲ್ರಾಜ್ ಆಲ್ವಾರ್ ಅವರು, ಅದೇ ರೀತಿ ಜಯಶೀಲ ಅಡ್ಯಂತಾರೆ ಅವರು ನಮ್ಮ ಇದರ ಅಧ್ಯಕ್ಷರಾಗಿ ಬಹಳಷ್ಟು ನಮ್ಮ ಈ ಸಂಘಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ. ಚೇತನ್ ಶೆಟ್ಟಿ ಸಭೆ ಸಾರಿಗೆ ಮಲ್ತೇರು. ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರ ಪಿಲಾರ್ ಸೊಲ್ಮೆ ಸಂದಾಯರು. ತಲಪಾಡಿ ಶ್ರೀರಾಮನಗರ ಶ್ರೀರಾಮ ಭಜನ ಮಂದಿರದ ಏಕಾ ಭಜನೋತ್ಸವ ಅಂಗವಾದ ದೀಪ ಪ್ರತಿಷ್ಠೆ ಬುಧವಾರ ಕಂಡೆ ನಡೆತಂಡು. ತಲಪಾಡಿ ನಾರ್ಲದ ಶ್ರೀಮತಿ ಕವಿತಾ ಬೊಕ್ಕ ಭಾಸ್ಕರ್ ಶೆಟ್ಟಿ, ತಲಪಾಡಿ ಪಡ್ಪುದ ಶ್ರೀಮತಿ ಸುಚಿತ್ರ ಬೊಕ್ಕ ಸುರೇಶ್, ಶ್ರೀಮತಿ ಕುಶಲ ಬೊಕ್ಕ ಶೀನಾ ಬೆಲ್ಸಾಡ ಪಂಜುಮುಗೇರು, ತಲಪಾಡಿ ನಾರ್ಲಪಡಿಲ್ದ ಶ್ರೀಮತಿ ಚೈತ್ರ ಬೊಕ್ಕ ಪ್ರಸನ್ನ ದಂಪತಿಲು ತುಡರ್ ಬೆಳಗಾದ ಏಕಾ ಭಜನೆಗೆ ಚಾಲನೆ ಕೊರಿಯರು. श्री रामचंद्राय नमः। वेदोक्त मंत्रपुष्पं समर्पयामि, मंगल नीराजनं समर्पयामि, सत्प्रजावरादि अखिल राजोपचार पूजां समर्पयामि। प्रार्थनाख्यं कर्मरिष्येवं श्री गुरुभ्यो नमः। आपादबलिपर्यन्तं गुरुणामाग्निस्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री गुरुभ्यो नमः। प्रार्थनां समर्पयामि। अवेर्द बೊಕ್ಕ ಏಕಾ ಭಜನೆ ಶುರುವಾಂಡು. ಶ್ರೀರಾಮ ಭಜನ ಮಂದಿರದ ಗೌರವ ಅಧ್ಯಕ್ಷರು ಸದಾಶಿವ ಶೆಟ್ಟಿ ನಾರ್ಲಾ ತಲಪಾಡಿ, ಬೊಕ್ಕ ರಾಮ ಕೆ ತಲಪಾಡಿ, ಅಧ್ಯಕ್ಷರು ವಿನಯ್ ಕುಮಾರ್ ಶೆಟ್ಟಿ ನಾರ್ಲಾ, ಕೋಶಾಧಿಕಾರಿ ದೀಪಕ್ ರಾಜ್ ತಲಪಾಡಿ, ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಶೆಟ್ಟಿ ನಾರ್ಲಾ, ಕಾರ್ಯಕಾರಿ ಸಮಿತಿ ಬೊಕ್ಕ ಸದಸ್ಯರು ಭಜನಾ ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಕುತ್ತಾರು
ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನಡು ವರ್ಷಾವಧಿ ಜಾತ್ರಾ ಮಹೋತ್ಸವದ ಅಂಗವಾದ ಧಾರ್ಮಿಕ ಸಭೆ ಲೇಸನು ಶನಿವಾರ ರಾತ್ರಿ ನಡಪಾಯಿರು. ಲೇಸದ ಗುರ್ಗಾರ್ಮೆನ್ ವಯಸ್ಸಿನ ಮುಂಬೈ ವಿಶ್ವತ್ ಕೆಮಿಕಲ್ ಲಿಮಿಟೆಡ್ ದ ಚೇರ್ಮನ್ ವಿವೇಕ್ ಶೆಟ್ಟಿ ಬೋಲ್ಯಗೊತ್ತು ಸಭೆ ಲೇಸನು ಉದೀಪನ ಮಲ್ತದು ನಿಕ್ಲ ಜೋಕ್ಲಿಗ್ ಶಿಕ್ಷಣ ದುಡ್ಡು ಸ್ಥಾನಮಾನ ತಿಕ್ಕೊಂಡು ಅಂಡ ಸಂಸ್ಕೃತಿಯನ್ಲ ಕಲ್ಪಾಲೆ ಅವೇ ರೀತಿಡು ಇತ್ತೆ ಕಟ್ಟಡ ಮಾತ ಅವೊಂದುಂಡು ಅಭಿವೃದ್ಧಿಗೆ ಬೇತೆ ಬೇತೆ ಚಟುವಟಿಕೆ ನಡುತ್ತೊಂದುಂಡು ಅಂಚಾದು ಪರಿಸರ ಮಾಲಿನ್ಯ ಆವೊಂದುಂಡು ಅವೆದ ಬಗೆಟುವಂತೆ ಗೇನು ಕೊಡ್ದು ಪರಿಸರದ ಸ್ವಚ್ಛತೆಯನ್ಲ ಕಾಪುಲೆ ಪಂಡದು ಕಿವಿ ಪಾತೆರ ಪಂಡದು ಕುತ್ತಾರು ಮನ್ನದ ಶಕ್ತಿ ಮಾತೆರಿಗ್ಲ ಎಡ್ಡೆ ಮಲ್ಪಡು ಪಂಡದು ಶುಭ ಹಾರೈಸಿರು. ಒಂಜಿ ಒಕೇಶನ್ ಬರ್ರೆ ಸಾಧ್ಯ ಉಂಡು. ಈ ದೇವಸ್ಥಾನ ತೂಪನಿ ಕರಿನ 24 ವರ್ಷೋಡು ಯಾರ ಮೆನಿ ಏತೋ ಫಂಕ್ಷನ್ ಇಡಿ ಬೈದೆ ಬದದ ಈತೊಂಜಿ ಈ ನಮ್ಮ ಕುತ್ತಾರ ಪ್ರದವಡು ಎಲ್ಲಿ ಒಂಜಿ ಜಾಗೇಡು 24 ವರ್ಷೋಡು ಈತ್ ಒಂಜಿ ಮಲ್ಲ ಲೆವೆಲ್ಗೆ ಅಥವಾ ಈತವಾದ ಭಕ್ತರು ಬರೋಣ ಅಂದ ಐಕ್ ಒಂಜಿ 2-3 ಕಾರಣ ಉಂಡು. ಒಂಜಿ ಪಂಡ ಮುಲ್ಪದ ಕೆಲಸ ಮನ್ಪುರ ಪದಾಧಿಕಾರಿಗಳು ಒಂಜಿ ನಿಸ್ವಾರ್ಥವಾದ ಮಲ್ದನ ಸೇವೆ ಆ ಒಂಜಿ ನಿಸ್ವಾರ್ಥವಾದ ಮನ್ಪುರ ದೇವರಿನ ಒಂಜಿ ಭಕ್ತಿದ ಕೆಲಸದ ಆಡ್ದ ಅವು ಒಂಜಿ ಬೇಕಲು ಈ ಲೆವೆಲ್ಗೆ ದಾಲಾ ಒಂಜಿ ರಾಜಕೀಯ ಹೆಜ್ಜಂದೆ ಅಥವಾ ಏರಾಣ ಒಂಜಿ ರಾಜಕೀಯದಲ್ಲಿ ಬರ್ರೆ ಬುಡಂದೆ ಈ ಲೆವೆಲ್ಗೆ ಕೊಂದು ಬತ್ತನೆ ದಾವರ ಬಹುಶಃ ಅಕ್ಲೇನು ಮಾತಿರಲಿ ನಾನು ಅಭಿನಂದನೆ ಮಲ್ಪೆ. ಅವೇ ರೀತಿ ಬೊಕ್ಕೊಂಜಿತಾದ ಪಂಡ ವಾವಂಜಿ ದೇವಸ್ಥಾನ ಎಡ್ಡೆ ಅವಡು ನಡಲ ಐಕ್ ಆ ದೇವರಿನ ಕೃಪೆ ಬೋಡುಗೆ ಅಂಚನೆ ಈ ಜಾಗಡು ಒಂಜಿ ರಾಜರಾಜೇಶ್ವರಿನ ಬೊಕ್ಕ ಸಿದ್ಧಿ ವಿನಾಯಕನ ಅಕಲ ಕೃಪೆ ಉಂಡು ಪಂಡದು ಯಾನು ನಿಜವಾದ ನಂಬುವೆ. ಮೂಚಿನೇ ಒಂಜಿ ಯಾನ್ ಇಂಚನೆತ್ತು ಉಪನೀಡಿ ಯಥೋಸ್ಥಿತಿ ಫಂಕ್ಷನ್ ಬನ್ನಗಲ ಮುಲ್ಪ ಒಂಜಿ ಮಹಾಮಲ್ಲ ಶಕ್ತಿ ಉಂಡು ಏರು ತೋಡು ನಡ ಅವು ಮುಲ್ಪದ ಮಹಿಳೆಯರು ದಯ ಪಂಡ ಓ ಫಂಕ್ಷನ್ ಬನ್ನಗಲ 80% ಪೀಪಲ್ ಮಹಿಳೆಯರು ಉಪ್ಪುನಿ ಓಲು ಒಂಜಿ ಮಹಿಳೆಯರು ಒಂಜಿ ಇಲ್ಲಡು ದೇವಸ್ಥಾನನೇ ಅವಡು ಅಥವಾ ಇಂಚಲ ಕಾರ್ಯನ ಒಂಜಿ ಗೆತೊಂಡಿರ್ ನಡ ಅಕುಲು ಒಂಜಿ ಕುಟುಂಬದ ಕೇಂದ್ರ ಬಿಂದು ಪಂಡ ಅಕಲ್ನ ಪಿರೋಡು ಜೋಕುಲು ಉಲ್ಲೆರು ಅಂಚಿಡು ಕಂಡೆನು ಉಲ್ಲೆರು ಅಂಚಿ ಮಾಮಿ ತಮ್ಮಲ್ಲೆರು ಆಲು ಒಂಜಿ ವಿವಾಂಡ ವಿಷಯೋಡು ಒಂಜಿ ದಾದಾಣ್ಣ ಒಂಜಿ ಹೆಚ್ಚಿ ಮುತುವಂಜಿ ತೋಜಾಳ್ ನಡ ಅವು ಆ ಒಂಜಿ ಎಂಚಿನ ಪ್ರೋಗ್ರಾಮ್ಲ ಮೆಸ್ಕಾಂ ಕಾರ್ಪೊರೇಟರ್ ಆಫೀಸ್ದ ಡೆಪ್ಯೂಟಿ ಕಂಟ್ರೋಲರ್ ಉಮೇಶ್ ಗಟ್ಟಿ ಪಾತೆರೊಂದು ಜಾತ್ರಾ ಮಹೋತ್ಸವದ ಈ ಪೊರ್ತುಡು ಮೊಬೈಲ್ ಕಂಪ್ಯೂಟರ್ದ ಈ ಕಾಲುಡು ಈತ ಜನ ಈ ದೇವಸ್ಥಾನಡು ಬತ್ತದು ಸೇರ್ದರು ನಿಕ್ಲೆನ ಈ ಆಚರಣೆಗೆ ಸಂಪ್ರದಾಯಕ್ಕೆ ಎಂಕ್ಲು ತರೆ ಬಾಗುಡೆ ಆಪುಂಡು ಪಂಡದು ತೆರ್ಪಾಯರು. ಕಲ್ಪ ಒಂದು ಈ ಒಂಜಿ ಜಾತ್ರೆ ಮಹೋತ್ಸವದ ಸಂದರ್ಭಡು ಒಂಜಿ ಈತು ಜನ ಇತ್ತೆ ಮೊಬೈಲ್ ಕಂಪ್ಯೂಟರ್ದ ಕಾಲೋಡ್ಲ ಒಂಜಿ ದೇವಸ್ಥಾನ ಬತ್ತದು ಒಂಜಿ ದೇವೇರ್ನ ದರ್ಶನ ಮನ್ಪೆರೆ ಇಂಚಿನ ಒಂಜಿ ಸತ್ಸಂಪ್ರದಾಯನು ದುಂಬದ ಪೀಳಿಕೆ ಕೊನಪುನಂಚಿನ ಒಂಜಿ ಎಡ್ಡೆ ಒಂಜಿ ನಿಕಲ್ಡ ಒಂಜಿ ಈ ಒಂಜಿ ಆಚರಣೆಗೆ ಎಂಕುಲು ತರೆ ಬಾಗೋಡೆ ಆಪುಂಡು. ಈ ಸಂದರ್ಭಡು ಧರ್ಮ ಜಾಗೃತಿ ಆವೊಂದುಂಡು. ನಮ್ಮ ವಸುದೈವ ಕುಟುಂಬ ಪಂಡದ ಪೂರನೊಟ್ಟಿಗೆಲ್ಲ ಸಾಮರಸ್ಯ ಮನ್ಪುನ ವಿಷಯೋಡು ನಮ್ಮ ಏಪಲ ಪಾತಿರ್ವ ಅಂಡ ನಮ್ಮ ಸಂಸ್ಕೃತಿನ ನಮ್ಮ ಬುಡಂದೆ ನಮ್ಮ ಆಚಾರ ವಿಚಾರ ಮುಂದುವರಿಯೋಡು ನಮ್ಮ ಎತ್ತು ನಮ್ಮ ಶಿಕ್ಷಣ ಆವಡು ನಮ್ಮ ಉದ್ಯೋಗ ರಂಗೋಡು ಎತ್ತು ದುಂಬು ಬೋಂಡಲ ನಮ್ಮ ಮೂಲ ಮರೆಪೆರಬಲ್ಲಿ ಈ ಪೊರ್ತುಡು ಅಭಿಷೇಕ್ ಪೂಜಾರಿ ಬೊಕ್ಕ ವಿದುಷಿ ನಯನಗಟ್ಟಿ ಕುತ್ತಾರೇನು ಮಾನಾದಿಗೆ ಮಲ್ತೆರು ಅರ್ನನ ಉನ್ನತಿನ ಬಯಸೊಂದು ಪೇಟದೀದು ಮಾನಾದೇಡು ಮಾನವನೊಟ್ಟಿಗೆ ನೆಂಪುದ ಕಾಣಿಕೆಯನ್ನು ಕೊರೊಂದು ಅರ್ನ ಇವರ ಸಹಧರ್ಮಿನಿ ಭಾಳ ಸಂಗಾತಿ ವಕೀಲರು ಆದಂತಹ ಶ್ರೀಮತಿ ಶರ್ಮಿಳಾ ಕೊಳಕೆಯವರು ಅವರಿಗೆ ಪೇಟ ಇಟ್ಟು ಶಾಲು ಹಾಕಿ ನೆನಪಿನ ಕಾಣಿಕೆಯನ್ನು ಶ್ರೀಮತಿ ಜಯಂತಿಯವರು ಕೊಡ್ತಾ ಹಾಗೆ ಅವರ ಸನ್ಮಾನ ಪತ್ರವನ್ನು ಗೋಕರ್ಣ ಕ್ಷೇತ್ರದ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್ ಆರ್ BA LLB ಶ್ರೀಮತಿ ಶರ್ಮಿಳಾ ಕೊಳಕೆ ಸೋಮೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರು ಯಶವಂತ ಪ್ರಕಾಶ್ ನಗರ ಪಂಡಿತ್ ಹೌಸ್ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಅಧ್ಯಕ್ಷರು ಯತೀಶ್ ಶೆಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಮ್ಲಮೊಗರು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಜಯಂತಿ ಇಂಚಿತ್ತಿ ಗಣ್ಯರು ಸಭೆಲೆಸದ ಮುತಾಲಿಕೆಡಿತೆರು. ದುರ್ಗವಾಹಿನಿ ಮಹಿಳಾ ಸದಸ್ಯರು ಪ್ರಾರ್ಥನೆ ಮಲ್ತೆರು. ವಿವೇಕಾನಂದ ಸನಿಲ್ ಸಭೆ ನೆತ್ಕೊಂಡು ಪ್ರಾಸ್ತಾವಿಕ ಪಾತೆರ ಪಂಡಿರು. ಸುರೇಶ್ ಆಚಾರ್ಯ ದೇಲಕಟ್ಟೆ ಸಭೆ ಸುಧಾರಿಕೆ ಮಲ್ತೆರು. ರಾಜೇಶ್ ಗಟ್ಟಿ ಸೊಲ್ಮೆ ಸಂದಾಯರು.
ಕೋಟೆಕಾರ್ ನಡಾರ್ ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿದ 7ನೇ ವಾರ್ಷಿಕೋತ್ಸವ ಸಭೆಲೇಸನು ಐತಾರ ಬಯ್ಯಡು ಶ್ರೀ ಸ್ವಾಮಿ ಕೊರಗಜ್ಜ ಸಾನ್ನಿಧ್ಯದ ವಟಾರು ನಡಪಾಯರು. ರಾಜ್ಯ ಬಿಜೆಪಿ ವಿಭಾಗ ಪ್ರಮುಖ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಸಭೆಲೇಸನು ಉದಿಪನ ಮಲ್ತದು ಅಜ್ಜನ ಕಾರ್ನಿಕಡು ಈತು ಪೊರ್ಲುಡು ಈತು ಶೋಕುಡು ಈತು ಮಲ್ಲ ಕಾರ್ಯಕ್ರಮ ಆದು ಜಾತಿ ಮತ ಭೇದ ಇಚ್ಚಾಂದೆ ಶ್ರೀಮಂತ ಬಡತನ ಅಂತರ ಇಚ್ಚಾಂದೆ ನಮ ಮಾತಾ ದೇವೆರ್ನ ಚೋಕುಲು ನಮ್ಮ ಅಜ್ಜನ ಭಕ್ತೇರ್ ಪನ್ಪುನ ಭಾವನೆ ಬತ್ತಂಡಾಂಡ ಈ ರೀತಿದ ಸಭೆ ಆಯರ ಸಾಧ್ಯತೆ ಇಂಚಿನ ಬೊಲ್ಪು ಬರಿಯರೆ ಕಾರಣ ಆಪುಡು ಪಂಡು ತೆರೆಪಾಯರು. ನಿತ್ಯ ನಿರಂತರವಾದ ಅಜ್ಜನ ಸೇವೆ ಮಂತೊಂದು ಅಕ್ಲ ದೇವರ ಅವೇ ರೀತಿಗೆ ಅಕ್ಲೇನು ಕೊಂಡತ್ತಿದ್ದೀರಿ ಅಜ್ಜನಿಗೆ ಏರಿ ಮಾತ ನಮ್ಮ ಬೇರೆ ಅಕ್ಲೇನು ಏರ್ಲ ಅಜ್ಜೆ ಬುಡಿದುವಾಡು ಜರಿ ಅಂಚ ವಿಶ್ವನಾಥ್ ಕುಲಾಲ್ ಅರೆ ಇತ್ತ ಪಂಡೇರು ಭಾರಿ ಶೋಕರು ಭಾರಿ ಪೊರ್ಲರು ನೆತ್ತ ಕಾರ್ಣಿಕದ ವಿಷಯನು ಪಂಡೇರು ಕಾರ್ಣಿಕದ ವಿಷಯನ ಆರು ಪನ್ಪುನ ಹಿಡ್ದಿಲ್ಲ ನಂಗೆ ಆಯ್ನ ವಿಷಯನು ನಮ್ಮ ಪಂಡ ಬಾಕಿ ದಾಖಲೆ ರೋಮಾಂಚನ ಸೋಲು ಗೇಲು ಮನುಷ್ಯಗಿತ್ತು ನನ್ನ ಹರ್ಷನ್ನ ಸೋಲು ಗೇಲು ಮನುಷ್ಯಗಿತ್ತು ನಾನು ಆನ ಸೋಲುಡ್ಲ ವೀರೋಚಿತ ಸೋಲು ಬೆದ ಸೋಲು ಎಂದು ಬರ್ಪುನೊಂದು ಒಂಜಿತಿ ಕಡೆ ನಿಜವಾದ ಅರೆಗೆ ಆಯುಷ್ಯನೇ ಮುಗಿದಿಪ್ಪುಂಡು ಆಯುಷ್ಯ ಮುಗಿದ್ನಲ್ಲ ಆರು ಪಿರ ಬದುಕುವರೆ ಎಂಚ ಬಂದ್ಬಂದಾರೆ ಕೆಲವೊಂದು ದೇವರನ ಕಾರ್ಣಿಕ ಆಯುಷ್ಯನು ಚೇಂಜ್ ಮನ್ಪುನಂಚಿನ ಶಕ್ತಿ ದೈವತ್ವಕ್ಕೆಲ್ಲ ದೈವಲೆಗಳ ಉಂಡು ಪಂಡದು ಹಿರಿಯಕಲ ಪಂಡನಂಚಿನ ಯಥಾ ಅಂದು ಆತನು ಡಾಕ್ಟರ್ ಬುಡ್ನ ಕೇಸ್ ಇಲ್ಲರೆ ಕೊನೊಲೆ ಪಂಡದ ಆಯ್ ಬೊಕ್ಕ ಯಥ ಜನ ಬದುಕದನ ಉಂಡು ಡಾಕ್ಟರ್ ತೀರಿಯರೇ ಪಂಡದು ಇಲ್ಲರೆ ಪುನಃ ಕೊಂಡದ್ದು ಆಂಬುಲೆನ್ಸ್ ಕೊನೊನಗೆ ಲೆಕ್ಕ ತುಂತದ ನಂಚಿನ ಯಥ ಉಂಡು ಅಂಚನ ಅಜ್ಜನ ನೆಟ್ಟು ಏತ ಸಾವಿರ ಕಟ್ಲೆ ಜನಕುಲು ಆ ಕಷ್ಟ ಬಂದಾಗ ಅಜ್ಜದ ಪ್ರಾರ್ಥನೆ ಮಂತನಾನ ಐಕ್ ನೂದು ಕ್ಷಣಾರ್ಧಡು ಫಲಗೊರ್ಪುಣಿ ಏರು ಬಂದ ಕೊರಗಜ್ಜನವಳು ಮಾತ್ರ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಹರ್ಷರಾಜ್ ಮುದ್ಯ ಗುರ್ಕಾರ್ಮಿದ ಪಾತೆರ ಪಂಡೇರು ಅವು ಹೆಂಗೆ ಇಡೀ ಬಂದಾಗ ಅಜ್ಜ ಕೈ ಮುಗಿನೇ ಗೊತ್ತಾದನು ಈ ಕ್ಷೇತ್ರದೊಂಜಿ ಕಾರ್ಣಿಕೊಂಡು ಅಂಚನೆ ದಾದನ ಇನ್ನು ಪ್ರತಿ ಒಂಜಿಲ ಪೂರ ಒಂದು ಅದು ಇತ್ತೆ ಆರು ಪನ್ಪು ಅಜ್ಜನ ಸ್ಥಳಾಂತರ ಮನ್ಪೋಯಂಕುಲು ಮಂತು ಕೊರ್ಪ ಬಾರಿ ಪೊರ್ಲು ಮಂತು ಕೊರ್ಪ ಸ್ಥಳಾಂತರ ಮಂತು ಕೊರ್ಪ ಅಂತ ಎನ್ನೊಂಜಿ ಅಡ್ಡ ವಿಜ್ಞಾಪನೆ ಬಂಡ ಆದಿ ಸ್ಥಳವನ್ನು ಒಂಜಿ ವಾರ ರೀತಿಲ್ಲ ಮುಲ್ತುಂದು ಒಂಜಿ ಬಿಡ್ರೆ ಬಲ್ಲಿ ಅಂಚ ದೇವ್ರ ಎತ್ತಾಂಡ ಒಂಜಿ ನಮ್ಮ ನೆನೆತಲೆಕ ಆವು ಐಕೆ ತಕ್ಕ ಎಂಕಲ್ನ 4 ವಜ್ರ ಕಂಬೋಲೈನ ಸಂತೋಷ್ ಕುಮಾರ್ ಶೆಟ್ಟಿ ಬಕ್ಕ ಪ್ರಸಾದ್ ಮಡ್ಯಾರ್ ಬಕ್ಕ ವಿಶ್ವನಾಥ್ ಕುಲಾಲ್ ಬಕ್ಕ ಚಿದಾನಂದ್ ಮೆಕ್ಕಲು ಒಂದಕ್ಕೆ ಬಾರಿ ಭಂಗಮ ಇದ್ದಾರೆ ಮೆಕ್ಕಲ್ನ ಪರಿಶ್ರಮದ ಪ್ರತಿಫಲನದ ನಂದು ಗೊತ್ತುಜ್ಜಿ ಈ ಏರಿಯಾ ಒಂಜಿ ಬಾರಿ ಬೆಳಗುನೊಂಜಿ ಅವಕಾಶ ಉಂಡು ಪಂಡೊಂದು ಮುಲೆ ಈ ಅಜ್ಜೆ ನಮ್ಗೆ ಸೇರಿದ ಮಾತ್ರೆಗಳೊಂದು ಆಯುರ ಆರೋಗ್ಯ ಆಶೀರ್ವಾದ ಕೊರದು. ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ನಿರ್ದೇಶಕರು ಉದಯ್ ಕುಮಾರ್ ಶೆಟ್ಟಿ ಕೊಂಡಾಣಗುತ್ತು, ಕೋಟೆಕಾರ್ ಪಟ್ಟಣ ಪಂಚಾಯತ್ ಕೌನ್ಸಿಲರ್ ಹರೀಶ್ ರಾವ್, ಉದ್ಯಮಿ ಜಯಂತ್ ಕೊಂಡಾಣ, ಪೌರ್ಣಮಿ ಗ್ಲಾಸ್ ಹೌಸ ಮಾಲಕರು ಹರೀಶ್, ಉದ್ಯಮಿ ಚಂದ್ರಕಾಂತ್ ಮಾಡೂರು, ಇಂಚಿತ್ತಿ ಪ್ರಮುಖರು ಮಲ್ಲಬಿನರಾದ ಲೇಸುಗದಿಗಿಡಿತ್ತೊಂದು ಶುಭ ಹಾರೈಸಿರು. ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ದ ಅಧ್ಯಕ್ಷರು ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ ಗುತ್ತು, ಕೋಟೆಕಾರ್ ಶ್ರೀ ಅಯ್ಯಪ್ಪ ಮಂದಿರದ ಗುರುಸ್ವಾಮಿ ಲಿಂಗಪ್ಪ ಗಟ್ಟಿ ಸಂಕೋಳಿಗೆ ಕಂಬಳದ ಯಜಮಾನರು ನಾರಾಯಣ್ ರೈ ಕೊಂಡಾಣ, ಹಿರಿಯ ಕೃಷಿಕರು ಗುಲಾಬಿ ರೈ ಅಜ್ಲಮನೆ, ಭಜನಾ ಸಂಕೀರ್ತನದ ರವಿ ಗುರೂಜಿ, ಕೃಷಿಕರು ಹೊನ್ನಮ್ಮ ಕೃಷ್ಣಪ್ಪ ಮೂಲ್ಯ, ಕಾಯರ್ ಮಜಲ್, ಮಾಡೂರು ಹಿಂದೂ ರುದ್ರಭೂಮಿದ ಚೆನ್ನಪ್ಪ ಮಾಡೂರು ಮೊಕ್ಲೆಗ್ ಅಭಿನಂದನೆ ಮಾನದಿಗೆನ್ ಸಂದಾಯರು. ಅದೇ ರೀತಿ ಶ್ರೀಯುತ ಚೆನ್ನಪ್ಪ ಮಾಡೂರು ಹಿಂದೂ ರುದ್ರಭೂಮಿಯಲ್ಲಿ ಕೆಲಸ ಮಾಡ್ತಾ ಇರುವಂತರು ಬಂಧುಗಳು ಜೋರಾದ ಚಪ್ಪಾಳೆ ಬರಲಿ. ಸ್ಥಳೀಯ ಗ್ರಾಮಗಳನ್ನು ಒಟ್ಟು ಮಾಡಿಕೊಂಡು ಕೋಟಿಕಾರು ಅನೇಕ ಸ್ವಾಮಿಗಳಿಗೆ ಗುರುವಾಗಿದ್ದುಕೊಂಡು ಮಾರ್ಗದರ್ಶನವನ್ನು ಮಾಡಿ ಧಾರ್ಮಿಕ ಚಿಂತನೆಯನ್ನ ನಮಗೆಲ್ಲರಿಗೂ ಪಸರಿಸ್ತಾ ಇರುವಂತವರು ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದೆ. ರವಿ ಗುರೂಜಿ ಇವರನ್ನ ಸನ್ಮಾನಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಶ್ರೇಷ್ಠ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಜನೆಯ ಬಂಧುಗಳೇ, ಜೋರಾದ ಚಪ್ಪಾಳೆ ಬರಲಿ. ವಂದಿಸೋಣ ಈ 7 ಜನ ಸಾಧಕರನ್ನ, ಸಮಾಜಕ್ಕಾಗಿ ಸೇವೆಯನ್ನು ನೀಡ್ತಾ ಇರುವಂತವರು.
ಕೋಟಿಕಾರ್ ನಡಾರ್ ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿಯ ಗೌರವ ಅಧ್ಯಕ್ಷರು ದೇವಾನಂದ ಉಚ್ಚಿಲ್, ಅಧ್ಯಕ್ಷರು ಚಿದಾನಂದ ಮಡ್ಯಾರ್, ಉಪಾಧ್ಯಕ್ಷರು ರಮೇಶ್ ಪೂಜಾರಿ ನಡಾರ್, ಸದಾಶಿವ ಗಟ್ಟಿ, ರಾಮಗಟ್ಟಿ, ಪ್ರವೀಣ್ ಕುಲಾಲ್ ಕಾಯರ್ ಮಚಲ್, ಸಂಘಟನಾ ಕಾರ್ಯದರ್ಶಿ ದೇವದಾಸ್ ಗಟ್ಟಿ, ಕ್ರೀಡಾ ಕಾರ್ಯದರ್ಶಿ ಸೂರಜ್ ಗಟ್ಟಿ ನಡಾರ್, ಗೌರವ ಸಲಹೆಗಾರರು ಜನಾರ್ದನ್ ಗಟ್ಟಿ ನಡಾರ್, ಸಾಂಸ್ಕೃತಿಕ ಸಂಚಾಲಕರು ಪ್ರಭಾಕರ್ ಮಡ್ಯಾರ್, ಮಹಿಳಾ ಸಮಿತಿ ಅಧ್ಯಕ್ಷರು ಶ್ರೀಮತಿ ವಿಜಯ ಗಟ್ಟಿ, ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಮೇಘಶ್ರೀ, ಕೋಶಾಧಿಕಾರಿ ಶ್ರೀಮತಿ ಕಸ್ತೂರಿ ಶೆಟ್ಟಿ ಸಭೆಯಲ್ಲಿ ಮುತಾಲಿಗಳಿದ್ದರು. ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಶೆಟ್ಟಿ ಸಭೆ ನೆತ್ಕೊಂಡರು. ಆಶಿಕ್ ಗೋಪಾಲಕೃಷ್ಣ ಮಾಡೂರು ಸಭೆ ಸುಧಾರಿಕೆ ಮಾಡ್ತಾರೆ. ಕೋಶಾಧಿಕಾರಿ ಶ್ರೀ ಕೊರಗಜ್ಜ ಸಾನ್ನಿಧ್ಯದ ಪ್ರಧಾನ ಅರ್ಚಕರು ವಿಶ್ವನಾಥ್ ಕುಲಾಲ್ ಪ್ರಸ್ತಾವನದ ಪಾತೆರ ಪಂಡೇರು. ಮಹಾಪೋಷಕರು ಪ್ರಸಾದ್ ಮಟ್ಯಾರ್ ಸೊಲ್ಮೆ ಸಂದಾಯರು. ಅವರದು ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತಂಡರು. श्री लाल कृष्ण महाराज की जय। ಪುಗರ್ಪದ ಡಾಕ್ಟರೇಟ್ ಪ್ರಶಸ್ತಿ, ಡಾಕ್ಟರೇಟ್ ಇನ್ ಸರ್ವಪಲ್ಲಿ ರಾಧಾಕೃಷ್ಣ ಸದ್ಭಾವನಾ ಪ್ರಶಸ್ತಿ, ಶ್ರೀ ಕನ್ನಡದ ಸಕಲ ಯಕ್ಷಕಲಾ ವಲ್ಲಭ ರಾಷ್ಟ್ರ ಪ್ರಶಸ್ತಿ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರತ್ನ ಪ್ರಶಸ್ತಿ, ನ್ಯಾಷನಲ್ ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಂಭ್ರಮದ ಮೂಜನ ದಿನದ ಸಭೆಲೇಸು ಐತಾರ ನಡೆತಂಡು. ಮೂಜನ ದಿನದ ರಾಜಧರ್ಮ ಸಭೆಟು ಪಾಲ್ಪಡೆಯಿನ ಗುರುಪುರ ಶ್ರೀ ವಜ್ರದೇಹಿ ಸಂಸ್ಥಾನಂದ ಪರಮ ಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಲು ತುಡರ್ ಬೆಳಗಾದು ಸಭೆಲೇಸಿನ ಉದಿಪನ ಮಲ್ತದು. ದೇವತಾ ಆರಾಧನೆಡು ಶ್ರೇಷ್ಠ ಸ್ಥಾನ ನಮ್ಮ ತುಳುನಾಡಿಗೆ. ಬೇತ ಓಲ್ಪೊಂಡಲ ತುಳುನಾಡದ ಸಂಸ್ಕೃತದ ಬಗೆಟೆ ಮಾತೆರೆಗ್ಲ ಪ್ರೀತಿ. ಬಡವ ಬಲ್ಲಿದ ಮೇಲು ಕೀಳು ಭೇದ ಭಾವ ಇಜ್ಜಾದೆ ಮಾತೆರ್ಲ ದೇವೆರ್ನ ಮಟ್ಟೆಲ್ಡು ಸಮಾನ್ಯರ್ ಪಂಪಿನ ನಿಲೆಗಟ್ಟದ ಆಡಿಟ್ಟು ನಿಸ್ವಾರ್ಥ ಭಾವನೆರ್ದು ಬೇಲ ಮಲ್ಪುನೆರ್ದು ಬ್ರಹ್ಮಕಲಶೋತ್ಸವಗ ವಿಶೇಷ ಮೆರುಗು ತಿಕ್ಕೊಂಡು ಅವು ಶಿವಪುರದ ಮಣ್ಣಡು ಸಾರ್ಥಕ್ಯ ಆತನ್ ಪಣದ ಆಶೀರ್ವಚನದ ಪಾತೆರ ಪಂಡೇರು. ಕಿನ್ಯ ರಾಮ ಮಂದಿರ ಇತ್ತ ಮಲ್ಲಾಡು ಜಾಗಲ್ ಮಾತ ವಿಶೇಷ ಅಂದ್ರೆ ಈ ದೇಶಕ್ಕೆ ಒಂದು ಘನವೇತ್ತ ಪ್ರಧಾನಮಂತ್ರಿಯರು ತಿಕ್ಕಿ ನಡೆದವನ ಆ ಜಾಗಲ್ಪುರ ವಿಶಾಲವಾದ ದೇವಸ್ಥಾನ ಮಲ್ಲಾಡುತ್ತೆ. ಇಡೀ ಅಯೋಧ್ಯೆಯ ದೇವಸ್ಥಾನ ಆತನು ಭವಿಷ್ಯಗ ಮೂಲ ದೇವರು ಆ ರೀತಿ ಬರಬಲ್ಲಿಂದ ಇದ್ದಿ ಅರ್ನೇನೆ ಜಾಗ ಅರ್ನೇನೆ ನಮ್ಮ ಮಾತ ಕುದೊಂದಿನಿ ಜಾಗ ಪುರ ಅರ್ನೇನೆ ನಮ್ಮತ್ತ ನಮಕ್ ಆ ಜಾಗದ ಒಂದು RTC ಉಂಡತ RTC ನಮ್ಮ ಬುಧರು ಹೌದಾದ ವಿಳಾಸ ನಮ್ಮ ಇಲ್ಲಿಗೆ ಬೈದಾದ ಎಲ್ಲ ಪೋಸ್ಟ್ ಮ್ಯಾನ್ಗೆ ಒಂದು ಕಾಕಜಿ ಬರ್ತನೆ ನಾಡೊಂದು ಬರೋದು ಓಡಿ 8ನೇ ಬೀದಿ 4ನೇ ಅಡ್ಡ ರಸ್ತೆ 3ನೇ ನೇರ ರಸ್ತೆ ಇವನೇನು ಮಾತನಾಡೋ ಒಂದು ಬರೋದು ನಾಡೊಂದು ಬರ್ತನೆ ನಮ್ಮ ನಡೆ ಕಾಕಾಜಿ ಬರ್ತನೆ. ಈ ಸ್ಥಿತಿ ಇಟ್ಟು ಭಗವಂತಿ ನಮಕ್ ಒಂದು ಅಡ್ರೆಸ್ ಕೊರೋಣ ನಂಗೆ ಅಡ್ರೆಸ್ ಕೊಡ್ತೀನಿ ನಮ್ಮ ಅಮ್ಮ ಅಲ್ಲಿ ಅಡ್ರೆಸ್ ಕೊಡ್ತಾಳ ನಮಕ್ ಅಲ್ಲಿ ಆತ ಮುದ್ದು ಮಲ್ತದ ಅಲ್ಲ ಜೀವನ ತ್ಯಾಗ ಮಲ್ತದ 9 ತಿಂಗಳ ಗರ್ಭ ಹಿಡಿದಿದ್ದು ಬಾಲ್ಯ ಸುಖ ಪ್ರಸವ ಓಡು ಬಂದು ಆತ ಅಪೇಕ್ಷೆ ಕೊಡುದು ನಮ್ಮ ಜಗತ್ತು ಕೊಡ್ತಾಳ. ಒಂಜಿ ವೇಳೆ ಅಲ್ಲ ಸಾವು ನಮ್ಮ ಬರ್ತದ ಅಲ್ಲ ಸಾವ ಅಂದ ದಾದ ಉಂಡು ಬದುಕಡು ದಾದ ಸಾಧನೆ ಉಂಡು ಎಲ್ಲ ಜನ ಬಂದ್ಪೇರು ಅಪ್ಪನ ಕಳೆ ಒಂದೇ ನಮಗೆ ದಾದ ಸಾಧನೆ ಉಂಟು ಅಂಚಾನಗ ಆ ಅಪ್ಪೆ ಗರ್ಭಸ್ಥ ಶಿಶುನು ಗರ್ಭಸ್ಥ ವ್ಯವಸ್ಥೆ ಹಿಡ್ದು ಜಗತ್ತು ಕೊಡ್ತಾಳ ಬಂಡ ಅಲ್ಲಿಗಳೊಂದು ಆಸೆ ಉಂಟು ಅಂಚೆನೇ ದೇವೇರೆಗಳೊಂದು ಆಸೆ ಉಂಟು ದಾದ ಎನನ್ ದಿನಾಲ 50 ತೂವೊಂದಿಪ್ಪೋಡು ಎನನ್ ದಿನಾಲ 50ಕ್ಕೆ ಏನೊಂದು ಇಪ್ಪೋಡು ಎನನ್ ದಿನಾಲ ಅಕ್ಕಲು ಪಾತಿರೊಂದು ಇಪ್ಪೋಡು ಏತು ಜನ ದಿಂಜ ಬತ್ತದ ದೇವರಡ ಪ್ರಾತಿರ್ವೇರು ಅವು ಕ್ಷೇತ್ರ ಆಪುಣಿಗೆ ಲಕ್ಷೋಪಲಕ್ಷ ಜನ ಬತ್ತದ ದಿನಾಲ ದೇವರಡ ಪಾತಿರ ನಾವು ಮಹಾಕ್ಷೇತ್ರ ಆಪುಣಿಗೆ. ಸಂಸದರು ನಳಿನ್ ಕುಮಾರ್ ಕಟೀಲ್, ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್ ಆರ್, ಕೈರಗಳ ಶಾರದಾ ವಿದ್ಯಾಗಣಪತಿ ವಿದ್ಯಾಸಂಸ್ಥೆದ ಸ್ಥಾಪಕರು TG ರಾಜಾರಾಮ್ ಭಟ್, ಕಂಕನಾಡಿ ಗರೋಡಿ ಕ್ಷೇತ್ರದ ಅಧ್ಯಕ್ಷರು ಕೆ ಚಿತ್ತರಂಜನ್, ರಾಮಚಂದ್ರ ಚೌಟ ಪದವ್, ಸತೀಶ್ ಕರ್ಕೇರ, ಚಂದ್ರಹಾಸ್ ಅಡ್ಯಂತಾಯ, ಚಂದ್ರಶೇಖರ್ ಉಚ್ಚಿಲ್, ಮಟನ್ ರಾಜ ಸಭೆಲೆಷ್ಟು ಪಾಲ್ಪಡೆದಿದ್ದರು. ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮೋಹನ್ ಶೆಟ್ಟಿ ಕುಂಪಲ, ಸಾಂಸ್ಕೃತಿಕ ಕಾರ್ಯದರ್ಶಿ ಜಗದೀಶ್ ಆಚಾರ್ಯ ಲೇಸ್ತ ಮುತಾಲಿಕೆಡಿದ್ದರು.
ಬ್ರಹ್ಮಕಲಶೋತ್ಸವದ ಬೇತೆ ಬೇತೆ ಕೆಲಸ ಕಾರ್ಯಲೆಡು ತೊಡಗಿ ಸಾಯಿನ 25 ಜನಕ್ಲೆನು ಮಾನಾದಿಗೆ ಮಲ್ತೇರು. ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು ಸತೀಶ್ ಕುಂಪಲ ಪ್ರಾಸ್ತಾವಿಕವಾದ ಪಾತಿರೇರು. ಪ್ರಧಾನ ಸಂಚಾಲಕರು ಪ್ರವೀಣ್ ಎಸ್ ಕುಂಪಲ ಸಭೆ ನೆತ್ಕೊಂಡರು. ರೋಹಿತ್ ಉಳ್ಳಾಲ್ ಸಭೆ ಸ್ಥಾರಿಗೆ ಮಲ್ತೇರು. ನ್ಯೂ ಉಚ್ಚಿಲ ಶ್ರೀಮಂತ ದೇವತೆ ಕಲ್ಲುಟ್ಟಿ ಪಂಚುರ್ಲಿ ದೈವಸ್ಥಾನಡಿ ವರ್ಷಾವಧಿ ಪೂಜಿತ ಸಂಭ್ರಮಲೆನು ಬುಧವಾರ ಕಾಂಡೇರ್ದು ಮಧ್ಯಾಹ್ನ ಮುಟ್ಟ ನಡಪಾಯರು. ಕಾಂಡೆ ಸ್ಥಳ ಶುದ್ಧಿ ಘನ ಹೋಮ ಆದು ಕಲಶಾಭಿಷೇಕ ನಡೆತಂಡು. ಅವಳದ ಬೊಕ್ಕ ಶ್ರೀಮಂತ ದೇವತೆ ಕಲ್ಲುಟ್ಟಿ ಪಂಚುರ್ಲಿ ದೈವದ ವರ್ಷಾವಧಿ ಪೂಜದ ಸಂಭ್ರಮಲು ಶುರುವಾಂಡು. ಪೂಜೆಯಾದ ಭರತ್ ಕುಮಾರ್ ಬಲಗದಕ್ಲಿರ್ದು ಭಜನಾ ಕಾರ್ಯಕ್ರಮ ನಡೆತಂಡು. ಮಧ್ಯಾಹ್ನಡು ಮಹಾಪೂಜೆಯಾದ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆತಂಡು. ನಿಗಲಿಗೆ ಕಲಶಾತಿಗೆ ತಮ್ಮೈತದ್ವೇನಿ ಸೂರ್ಯನೋಡು ನೆತ್ತಿ ಬರ್ಪಂಚಿ ತಂಪುಡ್ತು ನಿಗಲಿಗೆ ಅಗ್ನೇನು ಸೋಜ ಒಂದು ಬತ್ತೀನಿ ಹಣವನ್ನು ಕೊಡ್ತದೆ ಚಾರ್ಪಕರ ಇಂತಾದ ಗುರಿ ಇಂಚೆತ್ತು ಸೇವೆಯನ್ನು ಸಂತೋಷ ಸ್ವೀಕಾರ ತಂದು 10 ಸಂಸಾರ 10 ಭಕ್ತಿಯರು ಒಂಜಿ ಪುರ್ತರು ಏರು 10 ಬೇರೆ ಒಟ್ಟು ಮಾಡ್ತದ್ದು ಭೂಮಿಗೆ ಶಾಣಾಪಿರ ನಾನು ಒಂಜಿ ಪುರ್ತದೆ ಚಾರ್ಪಕರ ಅಕ್ಕಲೇನು ಶಾಣ ಏನಕ್ಕಲೇನು ಅಕಲ್ ರಕ್ಷಣೆ ಮಲ್ಪದು ಇನ್ನಿಗೋರಿನ ಸೇವನೆ ಎಂಜ ಸಂತೋಷ ಸ್ವೀಕಾರ ಮುತ್ತುಂಡರ ಅಂಜಲಿ ನನ್ನ ಮಿತ್ರಗಳನ್ನು ನಿರ್ದಿಷ್ಟಗೆದ್ದ ಸೇವನೆ ಸ್ವೀಕಾರ ಮುತ್ತುಂಡಾಡೆ ಮುಟ್ಟದ ಅಗ್ನಿ ಸ್ವೀಕಾರ ಮಾಡ್ಕೊಂಡಾಡೆ ಮುಟ್ಟದ ಯೋಗ ಭಾಗ್ಯನು ಸಂಸಾರ ಹೋಗೋದಕ್ಕಾದ ಮಿತ್ರದಿಂದ ವಾತಾವೃತ ದೂಷಿತ ಫಲದಂತೆ ರಕ್ಷಣೆ ಮಲ್ಪದು ಕೃಪಂಚಿತ್ತು ಸರ್ವ ಬರಲ ಮಂತ್ರಮೂರ್ತಿ ತೆಗೆದಂಗಡಿ ಕೆಲವು ಬೆಂಜಿಲಿ ಸಾಲು ಬರ್ತಾ ಧರ್ಮ ಸ್ವಾಮಿ ಮಂತ್ರಮೂರ್ತಿ ಮಂತ್ರ ದೇವತೆ ಪಾದಾರ ವಿಂದಕ್ಕೆ ಗೋವಿಂದ ಗೋವಿಂದ ಗೋವಿಂದ.
ದೇವಸ್ಥಾನದ ವೈಕೆ ಕಾಂತಪ್ಪ ಪೂಜಾರಿ ಬೊಕ್ಕ ಭಕ್ತ ಬಂಧುಲು ಈ ಪೊರ್ತುಡು ಮುತಾಲಿಕಿಡಿತೆರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡ್ ಶಿವಪುರದ ಉಲ್ಲಾಯಗ್ ಬ್ರಹ್ಮ ಕಲಶೋತ್ಸವದ ಸಂಭ್ರಮಲು ಶುಕ್ರವಾರದ ಅಂಗಾರಮುಟ ನಡೆತುಂಡು. ಶ್ರೀ ಕ್ಷೇತ್ರಪಾಲ ಗುಲಿಗ ದೈವದ ಕೋಲನು ಕಡೆಯತ ದಿನ ಅಂಗಾರ ರಾತ್ರಿ ನಡಪಾಯರು. ಸತ್ಯನೇ ಆಕಾಶ ಬುಡ್ಲ ಸತಬಾತ್ತರ ಆಲ ಸತಬಾತ್ತರ ಬುಡ್ಲ ನೀ ದೀಚಿನ ಕಲ್ಲ ಬುಂಡೆ ಆಸರಿಪಲ ಕಲ್ಲ ಬುಂಡೆ ಬುಡ್ಲ ದೀಚಿತ್ರ ಬಲಿಟ್ಟಾಲ ದೀಚಿನ ಬಲಿ ಬುಡ್ಲ ಎಕ್ಕಲ್ಲಿನ ಅಪ್ಪೆ ಬೆದ್ದಿ ಕ್ಷೇತ್ರದ ಪ್ರಧಾನ ಅರ್ಚಕರು ಭವಾನಿ ಶಂಕರ ಶಾಂತಿ ಅಂಜನೆ ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಬೊಕ್ಕ ಸದಸ್ಯರು ಈ ಪೊರ್ತುಡು ಪಾಲ್ಪಡೆದಿದ್ದರು. ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ದ ನಿರೆಲ್ಡ್ ಉಳ್ಳಾಲ ತಾಲೂಕು ಬಿಲ್ಲವೇರ್ನ ಸಮಾವೇಶ ಸಮಿತಿದ ಒಟ್ಟು ಸೇರಿಗೆಡು ಉಳ್ಳಾಲ ತಾಲೂಕು ಬಿಲ್ಲವೇರ್ನ ಸಮಾವೇಶನು ಕೊಲ್ಯ ಬಿಲ್ಲವ ಸಮಾಜ ಸಂಘದ ವಟಾರಡು ಐತಾರ್ ನಡಪಾಯರು.
ಈ ಪೊರ್ತು ಬಿಲ್ಲವ ಸೇವಾ ಸಮಾಜದ 40ನೇ ವಾರ್ಷಿಕೋತ್ಸವ ಲೇಸಲ ನಡಪಾಯಿರು. ಈ ಪೊರ್ತು ಕೊಲ್ಯ ನಾರಾಯಣಗುರು ಮಹಿಳಾ ಮಂಡಳಿದ ಸದಸ್ಯರಿದ್ದು ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ನಡೆತನು. ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ, ನಿನ್ನ ಕನಸೆಲ್ಲ ನಾನನಸು ಮಾಡುವೆ. ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಮುಂದೆ ನಿಲ್ಲುವೆ, ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ. ನಡೆಯುವೆ ಜೊತೆ ನೆರಳಂತೆ, ಬಯಸುವೆ ಕೊನೆ ಇರದಂತೆ. ಮುಳುಗಡೆಯ ಭೀತಿಯ ಬದುಕಿಗೆ ನೆರವಾಗಿ ಬಂದ ದೈವವೇ, ನಿನಗೇನು ನಾನು ನೀಡಲೇ, ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ. ಮಹಿಳಾ ಮಂಡಳದ ಸದಸ್ಯರು ಪುಣ್ಯಕೋಟಿ ನೃತ್ಯ ರೂಪಕನು ಬಾರಿ ಪೊರ್ಲುಡೆ ಪ್ರದರ್ಶನ ಮಾಡಿದರು. ಪುಣ್ಯಕೋಟಿ ಎಂಬ ಗೋವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನ್ನು ಕೊಡುವೆನೆನುತ ಚೆನ್ನಾಗಿ ತಾ ಬರುತ್ತಿರೆ. ಮೇಲೆ ಬಿದ್ದು ನಿನ್ನ ನೀಗಲೇ, ಮೇಲೆ ಬಿದ್ದು ನಿನ್ನ ನೀಗಲೇ, ಸೀಳ ಹೊಯ್ವೆನು ಸೀಳ ಹೊಯ್ವೆನು, ಹೊಟ್ಟೆಯ ಸೀಳಿ ಬಿಡುವೆನು ಹೊಟ್ಟೆಯ ಸೀಳಿ ಬಿಡುವೆನು, ಇರುತ್ತ ಕೋಪದಿ ಕೂಳ ವ್ಯೋಗ್ರನು ನುಡಿಯಲು. ಒಂದು ಭಿನ್ನಹ ಹುಲಿಯೇ ಕೇಳೋ, ಒಂದು ಭಿನ್ನಹ ಹುಲಿಯೇ ಕೇಳೋ, ಕಂದನಿರುವನು ದೊಡ್ಡಿಯೊಳಗೆ, ಕಂದನಿರುವನು ದೊಡ್ಡಿಯೊಳಗೆ, ದೊಡ್ಡಿಗೆ ಎಂದು ಬಂದೆನು ದೊಡ್ಡಿ
ಅಮ್ಮ ನೀನು ಸಾಯಲೇಕೆ, ಅಮ್ಮ ನೀನು ಸಾಯಲೇಕೆ, ಎನ್ನ ಬಲಿ ಮಾಡಲೇಕೆ, ಎನ್ನ ತಬ್ಬಲಿ ಮಾಡಲೇಕೆ, ಸುಮ್ಮನಿಲ್ಲಿಯೇ ಇರು ಏನು ತಾಂಗ, ಸುಮ್ಮನಿಲ್ಲಿಯೇ ಇರು ಏನೋ ಅಮ್ಮನಿಗೆ ಕರು ಪೇಳಲು, ಅಮ್ಮನಿಗೆ ಕರು ಪೇಳಲು. ಕೊಟ್ಟ ವಚನವ ತಪ್ಪಲಾರೆನು, ಕೊಟ್ಟ ವಚನವ ತಪ್ಪಲಾರೆನು, ಕೆಟ್ಟ ಯೋಚನೆ ಮಾಡಲಾರೆನು, ಕೆಟ್ಟ ಯೋಚನೆ ಮಾಡಲಾರೆನೋ. ನಿಷ್ಠೆಯಿಂದಲೇ ಬೋಪೆನಲ್ಲಿಗೆ, ನಿಷ್ಠೆಯಿಂದಲೇ ಬೋಪೆನಲ್ಲಿಗೆ